ಜೋರು ಬರ್ಸಬಾರ್ದು. ಹೆಂಗಿಲ್ಲ ವಾಲಿ ಗೊಬ್ಬರ ಗುಡ್ತೇವೆ. ನೆಕ್ಸ್ಟ್ ಬರ್ತಾ ಉಂಟು ಬೋಂಡ ಮಾಡ್ಕೊಂಡು ಬೋಂಡದ ಕೃಷ್ಣ ನಮಸ್ಕಾರ ನಾನಿಲ್ಲಿ ಮಕ್ಕಳಿಗೆ ಆಲೂಗೆಡ್ಡೆ ಬೋಂಡ ಮಾಡ್ತಾ ಇದ್ದೀನಿ. ಬೋಂಡ ಅಲ್ಲ ಪಕೋಡ ಒಂದಲ್ಲ ಬಾಬಾ. ನಾನು ಕೃಷ್ಣ ವಿಡಿಯೋ ಮಾಡೋದು ಬಿಡಲ್ಲ ನೋಡಿ, ಎತ್ಕೊಬೇಕಂತೆ ಅವನ್ನ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಜೊತೆಗೆ ಆಲೂಗೆಡ್ಡೆ ಪಕೋಡ. ಆಲೂಗೆಡ್ಡೆ ಪೋಡಿನ ರೆಡಿ ಆಗ್ತಾ ಇದೆ. ಪೋಡಿನ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ಕಡಲೆ ಪುಡಿ, ಜೀರಿಗೆ ಪುಡಿ, ಕಡಲೆ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಗರಂ ಮಸಾಲ, ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಸಿ ಅದರ ಒಳ್ಳೆ ಆಲೂಗೆಡ್ಡೆ ಸ್ಲೈಸ್ನ ಮುಳುಗಿಸಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬರ್ತಿರೋ ಮಳೆಗೂ ಈ ಬಿಸಿ ಬಿಸಿ ಆಲೂಗಡ್ಡೆ ಪೋಡಿಗೂ ಸಖತ್ತಾಗಿರುತ್ತೆ. ಕೃಷ್ಣ ಕೃಷ್ಣನನ್ನೇ ನೋಡಿ ಬಾಕಿ ಕೃಷ್ಣ. ಹಾಯ್ ಬಲ್ಲ ಕೃಷ್ಣ. ಆಲೂಗಡ್ಡೆ ಪಕೋಡ ಬೇಕಾಗೇನು? ಬೇಕಿದ್ರೆ ಬನ್ನಿ ಹಾಕಿರ್ಲಿ ಕೃಷ್ಣ. ಅದೇ ಬಂದ ಕೃಷ್ಣ. ಅಲ್ಲ ಮುಂಗಾರು ಮಳೆ ಬಂದ. ಮುಂಗಾರು ಮಳೆ ದಾರಿ ಬಂದ. ಪೊಲೀಸ್ ಇದೆ ಹೋಗ್ತದೆ. ನಾನು ಬರ್ತೆ. ತಿಂಡಿ ಬರ್ತೆ. ಇಲ್ಲಿ ನೋಡಿ ಪೆಟ್ಟಾಗ್ತುಂಟು. ಥರ್ಡ್ ಯಾರು? ಥರ್ಡ್ ಯಾರು? ಕಡಲಂತೆ ಕಾದ ಕಣ್ಣು, ನದಿಯಂತೆ ಹೋಗುವ ಮನಸ್ಸು. ಕಡಲಂತೆ ಕಾದ ಕಣ್ಣು, ನದಿಯಂತೆ ಹೋಗುವ ಮನಸ್ಸು. ಎಲ್ಲಾನು ಬೆರೆತ ಮೇಲೆ, ಎಲ್ಲಾನು ಬೆರೆತ ಮೇಲೆ ನೂರಾಸೆ.
ಪಕೋಡ ರೆಡಿ ಆಯ್ತು. ಹಳೇನು ಕಮ್ಮಿ ಆಗ್ತಾ ಬಂತು. ಜೀವ ನೀನು ಎಲ್ಲಿ ಹೋದೆ ಹೇಳದೆ, ನೀನಿರದೆ ನೀನಿರದೆ ನಾಳೆಗಳು ಎಲ್ಲಿದೆ ಹೇಳದೆ ಹೇಗಿರಲಿ ಹೇಳು ಹೇಳು ಸಾಲದು ಬರಿ ನೆನಪುಗಳು ಕಾಯಿಸೋದು ನೋಯಿಸೋದು ಎರಡು ಇನ್ನ ಕೈಯಲ್ಲಿದೆ. ಜೀವ ನೀನು ಜೀವ ನೀನು ಎಲ್ಲಿ ಹೋದೆ ಹೇಳದೆ ಹೇಳದೆ ಸಿರೆ ಸಿರೆ ಮಂಗೆ ಮಾರೆ ಮೂಜಿ ತರ ನಾ ಕೊರಿಯಕ್ಕೆ ಗುಡದೆ ಹೋಗ್ತೀನಿ. ನಂಗೆ ಮರ್ಲ ಅಂತ ಹೇಳುದಲ್ಲಿ ಅವನು ಮರ್ಲಾನಿ ಸೆಕೆಂಡ್ ಯಾನ್ ಇವತ್ತು ಮಳೆ ಇನಿ ಬರ್ಸ ಬರ್ರ ಶುರು ಅದೇನ ಮೂಜಿ ಬಟಾಟ ಖಾಲಿ ಅಂಡು ಯಾನ್ ಏರೆಗೆಲ್ಲ ಕೊರ್ಪುಜಿ ಒರಿ ಮೂರ್ರ ಬರ್ಪೇನ್ ಬೆಯ್ಯಿಲ್ಲ ಬತ್ತುಜ ಒರ್ತಿ ಮನಿ ಪಂದ ಕುಲ್ಲು ಮಂಡಲ ಆಲೆಗಂತ ಒಂಜಿಲ್ಲ ಹೊರ ಪಕೋಡ ರೆಡಿ ಆಗ್ತಾ ಇದೆ. ಮಕ್ಕಳು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬೈತಿದ್ದಾರೆ ಅವಾಗಿಂದ ಇನ್ನೂ ಆಗಿಲ್ಲ ಅಂತ. ಓ ದಾದಾ ಹೇಗೆ ಬೊಕ್ಕ ತಿನ್ನೋಡು ಬೊಕ್ಕ ಪರೋಡು ಕೃಷ್ಣ ಶಿರಾಪು ಬೆಚ್ಚೊಂಡು ಮೆಲ್ಲ ಬಿಸಿ ಇದೆ ಮಾರಾಯ. ಬೆಚ್ಚಂಡು ಬಂಗರು ಇಂದೆ ಅಡೀತದೆ ಇಂದೆ ಶೋಕುಂಡು ಬರ್ಚಾ ದಾಯ್ ಬಚ್ಚಿ ಅವು ಪರಡ್ಚು ಬೆಚ್ಚ ನೀರು ಫ್ರಿಜ್ದ ಪರಡ್ಸಿ ಈಗ ಲೆಕ್ಕವನ್ನು ಮಾಡಲಾಗ್ತಾ ಇದೆ. ನನಗೆ ಪ್ರತಿಯೊಂದರಲ್ಲಿ ಒಂದ್ಸಾರ ಸಿಕ್ಕಿದೆ. ಚಡ್ಡಿ ಯೂಟ್ಯೂಬ್ ಚಾನಲ್ ಗೋಪುಂಡು ಪಚ್ಚು ವೈರಲ್ ಅವ ಗಮ ಗಮ ಡಿಗ್ರಿ ಪೋತಿನಕ್ಲೆಗೆ ಲೆಕ್ಕ ಮಂದಿ ಬೇರೆ ಗೊತ್ತಿಜ್ಜಿ ಕೊರಿಯ ಪಚ್ಚು ಕೈಟೆ ಮಂದಿ ಒಂದಿತ್ತೆ ನಿಕ್ಲು ಸ್ಪೀಡ್ ಆಡ್ಕೊಂಡಾಗುತ್ತೆ ಅದಕ್ಕೋಸ್ಕರ 500 800 800 900 700 500 600 800 ಐಕ ದಿಪ್ಪು ಲೆಕ್ಕ ಇತ್ತು 800 ಐಕ 900 ಈರೆ ಮಂತ್ 900
700 500 600 ಓವರ್ 6600 ನೆಕ್ಸ್ಟ್ 600 500 ನಮ್ಮ ಪ್ರಾಜೆಕ್ಟ್ ಯಾರು ವಿನ್ ಸಿಕ್ಕಿದೆ ನನಗೆ ಏರಿಯ ಫಸ್ಟ್ ನಾನು ಮಾರ್ರೆ ಇಂಚ ಕೈ ತಿಳ್ತೊಂದಿಲ್ಲ ನೆಕ್ಸ್ಟ್ ಪ್ರೈಸ್ ಗೋಸ್ ಟು ಪ್ರಾಣಿಕ್ ಕುಮಾರ್ ಥರ್ಡ್ ಪ್ರೈಸ್ ಗೋಸ್ ಟು ನಮ್ಮ ಸುಚಿತ್ರಾ ಫೋರ್ತ್ ಜಿತೇಶ್ ಫಿಫ್ತ್ ಲಾಸ್ಟ್ ಫಸ್ಟ್ ವಿನ್ ಏನಕ್ಕಿಲ್ಲ ಕಡ್ದು ಒಂದು ಡ್ಯಾನ್ಸ್ಗೆ ಪ್ರಜ್ಜು ಡ್ಯಾನ್ಸ್ ಪ್ರಜ್ಜು ಪಕೋಡ ಮಾಡೋಕ್ ಬಿಟ್ಟು ಅವರೆಲ್ಲ ಹೊರಗಡೆ ಆಟ ಆಡ್ತಿದ್ದಾರೆ ಸೆಟ್ ಆಟ 100 ಬಂಗಾರು ಮಳೆ ಇದ್ರು ಇವಾಗ ಮತ್ತೆ ಶೆಕೆ ಆಗ್ತಿದೆ ಮಳೆ ಕಡಿಮೆ ಆಗ್ತಾ ಬಂತ ಅದು ಶೆಕೆ ಆಗ್ತಿದೆ ರಾಧಾಕೃಷ್ಣ ನನ್ನ ಕೃಷ್ಣ ಒಂದು ನೋಡಿ ಇವನ್ನ ಇಟ್ಕೊಂಡು ಹೆಂಗೆ ವಿಡಿಯೋ ಮಾಡೋದು ತಿಳಿಕಿ ಕೃಷ್ಣನ ತಿಳಿಕಿ ಕೃಷ್ಣಂಜಿ ಪದ್ಯ ಬನ್ನಿ ಕಣ್ಣು ಹೊಡಿಯಕ್ಕ ಎಂಜ ಕಲ್ಲ ಕಣ್ಣು ಹೊಡಿಯಕ್ಕ ಮೊನ್ನೆ ಕಲ್ತೀನಿ ಮೊನ್ನೆ ಕೈತೀನಿ ಏನು ಹೇಳಲಿ ಮಗನ ಮಗನ ನಿನ್ನ ನೋಡಿ ಸುಮ್ಮನೆ ಹಂಗಿರ್ಲಿ ಸುಮ್ಮನೆ ಹಂಗಿರ್ಲಿ അണ്ണനക്കളെ പക്കോട പത്തും പോയി പൊട്ടാണ് തെകിടക്ക് വരാൻ അണ്ണനക്കളെ ನಮ್ಮ ಪಕೋಡ ರೆಡಿ ಆಯ್ತು ಹೊರಗಡೆ ಹೋಗೋಣ ಮಕ್ಕಳ ಡಿಸ್ಕಷನ್ ಆಗ್ತಾ ಉಂಟು ಹೊರಗಡೆ ಎಂಥದ್ದು ತುಂಬ ಕ್ವಶನ್ಸ್ ಎಲ್ಲ ಕೇಳ್ತಿದ್ದಾರೆ ಮಹಾಭಾರತದೆಲ್ಲ ಯಾವಾಗ ಇಷ್ಟೊಳ್ಳೆ ಬುದ್ಧಿ ಬಂತು ಗೊತ್ತಿಲ್ಲ ಮಕ್ಕಳಿಗೆ ರೆಡ್ ಕಲರ್ ಸತ್ಯ ಬಂದೆ ಪೂರ ಕೈ ಪಾಡ್ತೀನಿ ಹೆಂಗ್ ಒಂಜಿಲ್ಲ ಇಜ್ಜಿ ಯಾವ ఇది ప్రపంచం ಮೂಜಿ ಕಣ್ಣು ಒಂಜಿ ಕಾರು ಎಲ್ಲ ಮನೆದು ಪಡ್ಚಿ ఇది ప్రపంచడు ಒಂಜಿ ಬಗೆ ఇక్కడ ಒಂದು ನೆಟ್ ಉಂಟು ಐಕ ಮೂಜಿ ಕಣ್ಣು ಒಂಜಿ ಕಾರು ಓ ಗೊತ್ತಿದೆ ಬಲ್ಲಿ ಮಾಡಿ ಇಡೀ ಪ್ರಪಂಚದಲ್ಲಿ ಒಂದು ಬಗೆ ಅದಕ್ಕೆ 3 ಕಣ್ಣು ಒಂದು ಕಾಲು ಅದಕ್ಕೆ 3 ಕಣ್ಣಿದೆ ಒಂದು ಕಾಲಿದೆ ತೆಂಗಿನಕಾಯಿ ಅಲ್ಲ ಅಂತ ಹೇಳ್ತಿದ್ದಾನೆ ಆನ್ಸರ್ ಅಂತ ಕಮೆಂಟ್ ಮಾಡಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಷ್ಟೇ ತನಕ ವೆಯ್ಟ್ ಮಾಡಬೇಕು ನಾನು ಕೂಡ
ಪ್ರಪಂಚದ ಒಂಜಿ ಮೂಜಿ ಕಣ್ಣು ಒಂಜಿ ಕಾಲು. ಪ್ರಪಂಚದಲ್ಲಿ ಒಂದು ವಸ್ತು ಇದೆ ಅದಕ್ಕೆ 3 ಕಾಲಂತೆ, 3 ಕಣ್ಣು ಒಂದು ಮೂರು ಕಣ್ಣಂತೆ ಒಂದು ಕಾಲಂತೆ. ಕರೆಕ್ಟ್ ಆಯ್ತಾ? ಪ್ರಪಂಚದಲ್ಲಿ ಒಂದು ವಸ್ತು ಅದಕ್ಕೆ 3 ತಲೆ ಒಂದು ಕಾಲು. 3 ಕಣ್ಣು ಒಂದು ಕಾಲು. 3 ಕಣ್ಣು ಒಂದು ಕಾಲು. ಉತ್ತರ ಎಂತ ಅಂತ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳ್ಬೇಕಂತ. ಪ್ರಜ್ಜುದು ಕ್ವಶನ್ ಇದೇ ಗೊತ್ತುಂಟಾ? ನಾಳೆ ಬೆಳಿಗ್ಗೆ ತುಂಬಾ ಏನ್ ಬ್ಯೂಟಿ ಪಾರ್ಟ್ನರ್ ಏಪರ ನೀ ಎಲ್ಲಿ ನಾಳೆ ಬೆಳಿಗ್ಗೆ ಬನ್ನಿ. ಕಮೆಂಟ್ ಮಾಡಿ, ಕಮೆಂಟ್ ಉತ್ತರ ಗೊತ್ತಿದ್ದವರು ಕಮೆಂಟ್ ಮಾಡಿ ಹೇಳಿ. ಒಂದು ಪ್ರಪಂಚ ಅವರಿಗೊಂದು ಇದು ಫ್ರೀ. ಏನು ಉಳ್ದಿರೋ ಟಿಶ್ಯೂ ಪೇಪರ್ ಫ್ರೀ. ಅಯ್ಯೋ ಪಂಡದ ಸರಿ ಇಟ್ಟೆ. ಪ್ರಜ್ಜು ಕ್ವಶನ್ ಪ್ರಜ್ಜು ಕ್ವಶನ್ 3 ಕಣ್ಣು ಒಂದು ಕಾಲು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಸಾರಿ ಬನ್ನಿ. ಅಮ್ಮ ಇಲ್ಲಿ ಬಾಯ್. ಅಭಿನಂದಿ ಬಜ್ಜು ಕ್ವಶನ್ ಕರೆಕ್ಟ್. ಪ್ರಪಂಚದ ಒಂದು ಪ್ರಪಂಚದ ಒಂಜಿ ವಸ್ತುಂಡು. ಪ್ರಪಂಚದ ಒಂದು ವಸ್ತು ಐದು ಮೂಜಿ ಕಣ್ಣು ಮೂಜಿ ಕಣ್ಣುಂಡುಗೆ ಒಂಜಿ ಕಾರುಂಡು. ಒಂದು ಕಾರುಂಡುಗೆ ಆನ್ಸರ್ ಏನ ಕಮೆಂಟ್ ಮಲ್ಪನ್ಲೆ ಗೊತ್ತಾಂಡತ್ತೆ. ಕಮೆಂಟ್ ಮಲ್ತದ್ದು ಆನ್ಸರ್ ಪನ್ನಕ್ಲೆಗ್ ಒಂದೊಂದು ಟಿಶ್ಯೂ ಪೇಪರ್ ಫ್ರೀ. ಓಕೆನಾ? ಪ್ರಜ್ಜುನಡೆ ಕಡೆ ಮಲ್ಲ ಗಿಫ್ಟ್ ಉಂಡಿಗೆ ಅಡ್ರೆಸ್ ಸೆಂಡ್ ಮನ್ಪ್ಲೆ. ಆ ಅಡ್ರೆಸ್ ಕೊರಿಯರ್ ಮನ್ಪ್ಲೆ. ಬರ್ಸ ಬತ್ತಿನ ಲೆಕ್ಕಡೆ ಎಂಕ್ ಬೂಜಿ ಬಟಾಟೆ ಲಾಸ್ ಅಂಡಿ ಜಿನ ಮುಕ್ಲು ಟಿಕೆಟ್ ಗೊಬ್ಬರ ಪೂಪು ನಕ್ಲು ವಾಲಿಬಾಲ್ ಗೊಬ್ಬರ ಪೂಪು ನಕ್ಲು ಅಂಚಾದೀನಿ ಎಂಕ್ ಮೂಜಿ ಬಟಾಟೆ ಲಾಸ್ ಅಂಡಿ ಬರ್ಸವ ಮೂಜಿ ಬಗ್ಗೆ ಬಟಾಟೆ ಮಲ್ಲೆ ಕಾಸು ಕೊಡ್ತಿದ್ದ ಕಣ್ಣನಿ ಕೊಡ್ತೀನಿ ಕಾಸವೆ ಐಕಾಲಿ ಅತ್ತಿ ನಮ ಬಂತು ಜಾರೆಡವನ್ ಮಂತಿನ ಮೂಲಂಜಿ ಮುಜ್ಜು ಕರ್ಮನಿ ನೀಯ ಮುಜ್ಜು ಸುಚಿತ್ರ ಪಕೋಡ ಬಂದು ಸುಚಿತ್ರ ಬಂದಲ್ಲ ಮುಚ್ಚಿ ಒಂದು ಕುಲ್ಲರ ಪಂಡು ಪಕೋಡ ಬಡ್ಸಿ ದಾಲ ಬಡ್ಸಿ ಜೋರ್ ತಡಿಲ್ ಬರೋಂದಿತ್ತಂಡು ಯಾನೇನ ಮಲ್ತೆ ಮೊಬೈಲ್ ಎಂತ ತುಳು ಮಾರೆ ಕಾಲ್ ಮಲ್ಪ ಐಕೆ ಕೋಡ್ಗೆ ಅಂಡ್ ತಡಿಲಿತ್ತಂಡ ದಾಲ ಬಡ್ಸಿ ಮನೆ ಬಂದು ಕುಲ್ಲು ಬಂಡೆ ಆತ ಕಾಲ್ ಮಲ್ಪೆರ ಬಂತಿಜಿ ಪಕೋಡ ಮಲ್ಪ ಕಾಲ್ ಮಲ್ಪೆರ ಬಂಡಲ್ ಮೊಬೈಲ್ ಎಂಗ್ಲೀತ್ ಪುರ ಪಾತ್ರ ಪ್ರಜ್ಜುನ ಕ್ವಶನ್ಗೆ ಆನ್ಸರ್ ಮಾಡಿ ಗೊತ್ತಿತ್ತು ನಕ್ಲು ಆನ್ಸರ್ ಪಂದ್ರೆ ಪ್ರಜ್ಜುನ ಲೆಕ್ಕಡೊಂಜಿ ಮಲ್ಲ ಗಿಫ್ಟ್ ಉಂಡಿಗೆ ಮೊಬೈಲ್ ವಿವೋ ಅಡ್ರೆಸ್ ಸೆಂಡ್ ಮಲ್ಪ ನಮ್ ಮಿಸ್ ಮನ್ಪೊಚ್ಚಿ ಕಮೆಂಟ್ ಅಡ್ರೆಸ್ ಲ ಪಾಡ್ಲೆ ಅಡ್ರೆಸ್ ಲ ಪಾಡ್ಲೆ ಪ್ರಜ್ಜುನ ಫೋನ್ ನಂಬರ್ ಪಾಡ್ವೆ ಆನ್ಸರ್ ಪಾಡ್ವೆ ಕಾಯಿಗೆ ಫೋನ್ ಮಲ್ತಾರ ನಾ ಗಿಫ್ಟ್ ಕಟ್ಬಿಡ್ವಿ ಅಡ್ರೆಸ್ ಸೆಂಡ್ ಮಲ್ತಾರ್ನ ಕ್ವಶನ್ ಫಸ್ಟ್ ಹೇಳಿ ಆನ್ಸರ್ ಫಸ್ಟ್ ಹೇಳಿ ಒಂದೊಂದು ಕ್ವಶನ್ಗೆ ಆನ್ಸರ್ ಹೇಳಿ ಇನ್ನೊಂದ್ಸಲ ಬೇಕಿದ್ರೆ ಹೇಳ್ತೇನೆ. ಪ್ರಪಂಚದಲ್ಲಿ ಒಂದು ವಸ್ತು, ಆ ವಸ್ತುಗೆ 3 ಕಣ್ಣು ಒಂದು ಕಾಲು. ಉತ್ತರ ಗೊತ್ತಿದ್ರೆ ಶೇರ್ ಮಾಡಿ. ಬಾಯ್ ರಾಧಾಕೃಷ್ಣ, ಖುಷಿಯಾಗಿರಿ, ಎಲ್ಲರೂ ಜೈ ರಾಧಾಕೃಷ್ಣ, ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿಟ್ಕೊಳ್ಳಿ. ಜೈ ರಾಧಾಕೃಷ್ಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಖುಷಿಯಾಗಿರಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್
ಲೈಕ್ ಕೊಡಿ, ಶೇರ್ ಮಾಡಿ. ಬಾಯ್. ಜ್ಯೂಸ್ ಕುಡಿದ್ಯಾ? Bye. ಜ್ಯೂಸ್ ಆತು